ಹೆತ್ತವರು ಅವರನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆ ಆಗಿತ್ತು. ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಮತ್ತೆ ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಶ್ರೀ ಬ್ರಹ್ಮವೇದಗಳ ಗರಡಿ ಕಂಕನಾಡಿಗರ ಅಧ್ಯಕ್ಷರು ಅವರು ಕಳೆದ 7 ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ಕೂಡ ಅವರು ದೀಪ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂತಹ ಜಿತ್ಕಾಮಾನಂಜಿ ಅವರು, ಕೊಂಡೇವೂರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು, ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು, ಅದೇ ರೀತಿ ಕಟೀಲಿನ ಶ್ರೀ ಅನಂತ ಪದ್ಮನಾಭ ಶರಣರು ಮತ್ತು ತುಂಬಾ ಜನ ಧಾರ್ಮಿಕ, ಸಾಮಾಜಿಕ, ಕಲೆ ಸಂಸ್ಕೃತಿಯಲ್ಲಿ ಜೋಡಿಸಿಕೊಂಡಿರುವಂತಹ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪ್ರಮುಖರನ್ನ ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ. ನಮ್ಮ ಕಂಬಳದ ವೇದಿಕೆಯನ್ನು ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕಳೆದ 7 ವರ್ಷದಿಂದ ಇಟ್ಕೊಂಡು ಬಂದಿದ್ದೇವೆ. ಅದೇ ಹೆಸರಿನಲ್ಲಿ ಈ ಬಾರಿಯೂ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನ, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನ ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ. ಯಾಕಂದ್ರೆ ಇದು ತುಳುನಾಡಿನ ಉತ್ಸವ, ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ. ಹಾಗಾಗಿ ಎಲ್ಲರನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರು, ಉಡುಪಿ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಮರುದಿವಸ ಬೆಳಿಗ್ಗೆ 29ನೇ ತಾರೀಕು ಬೆಳಿಗ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕೆ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು 6 ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದರಲ್ಲಿ ಕನ್ಯೆ ಹಲಗೆ ವಿಭಾಗ, ಅಡ್ಡ ಹಲಗೆ ವಿಭಾಗ, ಹಗ್ಗ ಮತ್ತು ನೇಗಿಲಿನಲ್ಲಿ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಸ್ಪರ್ಧೆಗಳ ಬಹುಮಾನದ ವಿವರವನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ, ತಾವು ಅದನ್ನ ನೋಡ್ಕೊಳ್ಬಹುದು. ತೀರ್ಪುಗಾರರಾಗಿ ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖ ತೀರ್ಪುಗಾರರಾದ ರಾಜೀವ್ ಶೆಟ್ಟಿ ಎತ್ತೂರು, ಸತೀಶ್ ಅಸ್ಮಾರ್, ರವೀಂದ್ರ ಕುಮಾರ್, ವಿದ್ಯಾಧರ್ ಜೈನ್, ಅದೇ ರೀತಿ ಸುಧಾಕರ್ ಮುಟ್ವಡಿ, ಗುಣಪಾಲ ಕಡಂಬರು ಎಲ್ಲ ಪ್ರಮುಖರು ಇಟ್ಕೊಂಡು ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶ ನಮಗೆ. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಮಾಲಕತ್ವದ ಗೋಲ್ಡ್ ಫಿನಿಶ್ ಸಿಟಿ ಮೈದಾನದಲ್ಲಿ ಈ ಕಂಬಳ ನಡೀಲಿಕ್ಕಿದೆ. ನಗರಕ್ಕೆ ಹತ್ತಿರ ಇರುವಂತಹ ಕಂಬಳ. ಆದಷ್ಟು ಎಲ್ರಿಗೂ ಸುಲಲಿತವಾಗಿ ಬರುವ ದೃಷ್ಟಿಯಿಂದ ನಾವು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ನಾನು ಆಗಲೇ ಹೇಳಿದಾಗೆ ಈ ಕಂಬಳದ ಉದ್ದೇಶ ಮುಂದಿನ ಪೀಳಿಗೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಜೊತೆಯಾಗಿ ಅವರು ಬೆಳಿಬೇಕನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಉದ್ದೇಶ. ಆ ಉದ್ದೇಶವನ್ನ ಸಾರ್ಥಕತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ವಿಶೇಷವಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂತಹ ಮಕ್ಕಳಿಗೆ ಅವರು ತುಳುನಾಡಿನ ಸಂಸ್ಕೃತಿಯ ಹತ್ತಿರ ಬರಬೇಕು, ಅದನ್ನು ಜೋಡಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಈ ಕಂಬಳದಲ್ಲಿ ಇಟ್ಕೊಂಡಿದ್ದೇವೆ. ಸ್ಪರ್ಧೆಗಳ ವಿವರವನ್ನ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಈಶ್ವರ್ ಶೆಟ್ಟಿ ತಿಳಿಸ್ತಾರೆ. ಒಟ್ಟು ಈ ಕಂಬಳವನ್ನ ಯಶಸ್ವಿಯಾಗಿ ಮಾಡಬೇಕು. ಮತ್ತು ನಾನು ಕಳೆದ 6 ತಿಂಗಳಲ್ಲಿ ಮಂಗಳೂರಿನ ಸಂಸದನಾಗಿ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯನ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ. ಯಾವುದಾದ್ರೂ ಒಂದು USP ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದು ನಮ್ಮ ಸಂಸ್ಕೃತಿ, ಇಟ್ಸ್ ಕಲ್ಚರ್. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿ. ಆ ವಿಶಿಷ್ಟತೆಯ ಪ್ರತೀಕ ಕಂಬಳ. ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಪ್ರಾಣಿಗಳು, ಮನುಷ್ಯ ಒಟ್ಟು ಸೇರಿ ಆಗುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಾಂಸ್ಕೃತಿಕ ಪ್ರತೀಕ. ಹಾಗಾಗಿ ಕಂಬಳ ಕೇವಲ ನಮ್ಮ ಒಂದು ಕ್ರೀಡೆ ಅಲ್ಲ, ಕೇವಲ ಒಂದು ಸ್ಪರ್ಧೆ ಅಲ್ಲ, ಅದಕ್ಕಿಂತ ಮೀರಿದ ಒಂದು ಭಾವನಾತ್ಮಕ ಸಂಬಂಧ ಕಂಬಳದ ಜೊತೆ ನಮಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂತ ವಿಷಯ.
ಕಮಲದ ಜೊತೆ ನಾವು ಐಡೆಂಟಿಫೈ ಆಗಲಿಕ್ಕೆ ತುಂಬಾ ಪಡೋದಿಲ್ಲ, ನ್ಯಾಚುರಲಿ ಬಂದ್ಬಿಡ್ತದೆ ನಮಗೆ. ಈಗಿರುವಂತದ್ದು ನಮ್ಮ ಈ ವಿಶಿಷ್ಟವಾದಂತಹ ಶ್ರೀಮಂತಿಕೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನ ಜಗತ್ತಿನಾದ್ಯಂತ ತೋರಿಸಬೇಕು, ದೇಶದಾದ್ಯಂತ ತೋರಿಸಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡೋದು, ಈ ಸಂದರ್ಭದಲ್ಲಿ ತುಂಬಾ ಜನ ಪ್ರವಾಸಿಗರು ಮಂಗಳೂರಿನ ಕಡೆಗೆ ಬಂದಿದ್ದಾರೆ. ತುಂಬಾ ಜನ ನಮ್ಮ ಊರಿನಿಂದ ಹೊರಗೆ ಕೆಲಸದಲ್ಲಿರುವವರು ಕೂಡ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇರ್ತಾರೆ. ಹಾಗಾಗಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನ ತಾವು ಕೊಡಬೇಕು. ಮಂಗಳೂರಿನ ಕಂಬಳ 28ನೇ ತಾರೀಕಿಗೆ ನಡೀತದೆ ಮತ್ತು 28ನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ, ಸಾಯಂಕಾಲ ಸ್ಪರ್ಧೆಗಳಿರ್ತದೆ ಮತ್ತು ಅದರ ಫೈನಲ್ ಸ್ಪರ್ಧೆ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ನಡೀತದೆ ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಕಂಬಳದಲ್ಲಿ ನೇರವಾಗಿ ಪಾಲ್ಗೊಳ್ಳುವವರಿಗೆ ಗೊತ್ತಿರ್ತದೆ, ಬಟ್ ಕಂಬಳದ ಬಗ್ಗೆ ತುಂಬಾ ಗೊತ್ತಿಲ್ಲದವರಿಗೆ ಅವ್ರೇನ್ ಅನ್ಕೊಳ್ತಾರೆ 28ನೇ ತಾರೀಕಿಗೆ ಕಂಬಳ ಆಗ್ತದೆ ಅನ್ನುವಂಥದ್ದು. 29ರ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ಆಗ್ತದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಪ್ರಚಾರ, ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಬರೆದು ಜನರಿಗೆ ತಿಳಿಸಿದ್ರೆ ಜನ ಆ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲಿ ಕೂಡ ಬರುವ ಆಸಕ್ತಿ ಇದ್ದವರು ಬರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ಬಾರಿ ಕೂಡ 3 ಸ್ಪರ್ಧೆಗಳನ್ನ ಆಯೋಜಿಸಿದ್ದೀವಿ. ವಿಶೇಷವಾಗಿ ನಾವು ಹಲವಾರು ವರ್ಷಗಳಿಂದ ಈ ಕಲ್ಲರಕುಟ ಎಂಬ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದಿದ್ದೀವಿ. ಕಲ್ಲರಕುಟ ಅಂದರೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್. ಇದರಲ್ಲಿ 3 ವಿಭಾಗ ಇರುತ್ತೆ: ರಂಗದ ಎಲ್ಯ, ರಂಗದ ಮಲ್ಲ ಮತ್ತೆ ರಂಗದ ಕೂಟ ಅಂತ. ರಂಗದ ಎಲ್ಯದಲ್ಲಿ 10ನೇ ವಯಸ್ಸಿನವರೆಗೆ ಅಂದ್ರೆ ಕೆಜಿಯಿಂದ 5ನೇ ತರಗತಿವರೆಗೆ, ಕೆಜಿಯಿಂದ ಅಪ್ ಟು 5th ಸ್ಟ್ಯಾಂಡರ್ಡ್ ವರೆಗೆ ದೋಸ್ ಕಿಡ್ಸ್ ಗೆ ಪಾರ್ಟಿಸಿಪೇಟ್, ಅಂತಹ ಮಕ್ಕಳಿಗೆ ಅದರಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ. ಮತ್ತೆ 10ನೇ ವಯಸ್ಸಿನಿಂದ 15ನೇ ವಯಸ್ಸಿನವರೆಗೆ ಫ್ರಮ್ 10 to 15 years ಆಫ್ ಏಜ್ ಅವರಿಗೆ ರಂಗದ ಮಲ್ಲ ಅಂತಿದೆ. ಮತ್ತೆ ಮುಕ್ತ ಅವಕಾಶಗಳು ಇರುತ್ತೆ, ರಂಗದ ಕೂಟ ಅಂತ ಜನರಲ್ ಕ್ಯಾಟಗರಿಗೆ ಬರುತ್ತೆ. ಇದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಡ್ರಾಯಿಂಗ್ ಕಾಂಪಿಟೇಷನ್ 28ನೇ ತಾರೀಕು ಬೆಳಗ್ಗೆ ಅಲ್ಲಿಯೇ ಸ್ಪಾಟ್ ಅಲ್ಲಿ ಮ್ಯಾಕ್ಸಿಮಮ್ 9 ಗಂಟೆ ಒಳಗೆ ಅವರಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು 12:30ವರೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ. ಅಲ್ಲಿಯೇ ನಾವು ಪ್ರೈಸ್ ಅನ್ನು ಕೂಡ ಕೊಡುವಂತ ಒಂದು ಅಲ್ಲಿಯೇ ಕೊಡ್ತೀವಿ ನಾವು. ಮತ್ತೆ ಇನ್ನೊಂದು ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಹಾಗೂ ರೀಲ್ ಕಾಂಪಿಟೇಷನ್ ಅನ್ನ ಆಯೋಜಿಸ್ತಾ ಬಂದಿದ್ದೀವಿ. ಇದು ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ 28ನೇ ತಾರೀಕು ಹಾಗೂ 29ನೇ ತಾರೀಕು ಅವರು ಕ್ಲಿಕ್ ಮಾಡಿರುವಂತಹ ಫೋಟೋ mangaluru@gmail.com ಗೆ ಮೇಲ್ ಮಾಡುವಂತಹ ಅವಕಾಶ ಅವರಿಗೆ ಇರುತ್ತೆ. ಅದರಲ್ಲಿ ನಾವು ಅದನ್ನ ಜಡ್ಜ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ, ಯಾರು ಅದರ ವಿನ್ನರ್ಸ್ ಅಂತ. ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಬಂದಾಗ, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ 28ನೇ ತಾರೀಕು ಅಥವಾ 29ನೇ ತಾರೀಕು ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್, ಫೋಟೋಗ್ರಫಿ ಕಾಂಪಿಟೇಷನ್ ಕೂಡ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡಿರುವಂತಹ ಫೋಟೋಸ್ಗಳು ಅವರು ಏನ್ ಮೇಲ್ ಮಾಡ್ತಾರೆ, ಅದೇ ರೀತಿ ರೀಲ್ಸ್ ಕೂಡ ಮಂಗಳೂರು ಕನ್ನಡದ ಬದೇ ಗೋಕುಲ್ ಸಿಟಿ ಮೈದಾನದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ಗಳು 28 ತಾರೀಕು ಹಾಗೂ 29ನೇ ತಾರೀಕು ಶೂಟ್ ಮಾಡಿರುವ ರೀಲ್ಸ್ಗಳ ಅವರು ಫೈನಲ್ ಔಟ್ಪುಟ್ ಏನಿದೆಯೋ #ಮಂಗಳೂರು ಕನ್ನಡ 8 ಅಂತ ಹಾಕ್ಬೇಕು. ಅವರು ಅದನ್ನ ಅಪ್ಲೋಡ್ ಮಾಡುವಾಗ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ, ಒಂದು ವಾರದ ಒಳಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವ್ರನ್ನ ಒಂದು ವಾರ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜೇತರಂತ ನಾವು ಘೋಷಿಸ್ತೀವಿ ನಮ್ಮ ಮಂಗಳೂರು ಕನ್ನಡ ಪೇಜಲ್ಲಿ. ಈ 3 ಕಾಂಪಿಟೇಷನ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ಇದನ್ನ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ಕೂಡ ಮಾಹಿತಿಯನ್ನ ಅವ್ರು ಪಡಿಬಹುದು.